ಶ್ರಾವಣ ಮತ್ತು ನಮ್ಮ DRP ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅದನ್ನ ನಾನು ಸಾಕಾಗುವಂತಹ ಒಂದು ರೊಟ್ಟಿ ಅಂತೂ ರೆಡಿ ಮಾಡಿ ಇಟ್ಟಿದ್ರೆ ಈಗ ಸ್ಪೆಷಲ್ಲಾಗಿ ಬೀಂಬುಳಿ ಹಾಕಿ ಒಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಅಂತ ಒಂದು ಎಸ್ ಮ್ಯಾಮ್. ಇವಾಗ ಚಟ್ನಿ ಅಲ್ಲ ಗೊಜ್ಜು ಓಕೆ. ಯಾಕೆಂದ್ರೆ ಬೆಲ್ಲ ಹಾಕಿದರೆ ಅದು ಗೊಜ್ಜು ಆಗ್ತದೆ, ಬೆಲ್ಲ ಹಾಕದಿದ್ರೆ ಅದು ಚಟ್ನಿ ಆಗ್ತದೆ. ಓಕೆ. ಇದು ನೀವು ಹೇಳಿದ್ರಿ ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋದು, ಯಾವುದಕ್ಕೆ ತಕ್ಕದೆ. ಗಂಜಿ ಒಟ್ಟಿಗೆ ಸಹ ಚೆನ್ನಾಗಿರುತ್ತಲ್ಲ, ಹುಳಿ ಹುಳಿಯಾಗಿ ಗಮ್ಮತ್ತಾಗಿರ್ಬೋದು. ಈಗ ಒಂದು ಪಾತ್ರೆ ಇಟ್ಟು ಅದರಲ್ಲಿ ನೀರು ಬಿಸಿ ಮಾಡೋಣ ಕುಂದಲಿಗೆ. ಅಷ್ಟೊತ್ತಿಗೆ ನೀವು ಅಲ್ಲಿ ಪಾತ್ರೆ ಇಡಿ, ನಾನಿಲ್ಲಿ ಈ ಬಿಂಬುಡಿಯನ್ನು ಸ್ವಲ್ಪ ಕಟ್ ಮಾಡ್ತೇನೆ. ಓಕೆ. ನೀರು ಹಾಕಿ ಬೇಕಾ? ಸಾಧಾರಣ ಇದು ಬೇಯುವಷ್ಟು. ಸಾಕು 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 ಸಾಕು, ತುಂಬ ಬೇಡ. ಒಂದು 4-5 ಹಾಕೊಂಡ್ರೆ ಆಯಿತು. ಸಾಕಾಗುತ್ತೆ ಅಷ್ಟು? ಸಾಕಾಗ್ತದೆ. ಈ ಬಿಂಬುಳಿ ಹುಳಿ ಇರ್ತದೆಲ್ಲ, ಹೌದು. ಕಟ್ ಮಾಡಲಿಕ್ಕೆ ಕೂಡ ಈಸಿ ಅಲ್ಲ ನೋಡಿ. ಹೌದು. ಮಕ್ಕಳಿಗೆಲ್ಲ ಈ ಥರ ಕಟ್ ಮಾಡಿ ಸಿಕ್ಕಿದ್ರೆ ರಪ್ಪ ಕಟ್ ಮಾಡಿ ಕೊಡ್ತಾರೆ. ನಿಮಗೆಲ್ಲ ಒಳ್ಳೇದಲ್ಲ ಕಟ್ ಮಾಡಲಿಕ್ಕೆ. ಯಾವ ಸುಲಭ ಆದರೆ ಅಂಥದ್ದು ನಿಮಗೆ ಖುಷಿ ಆಗ್ತದೆ. ಅದು ಖುಷಿ ಆಗುತ್ತೆ. ಈಗೊಂದು ಇದು ಬೇಯಲಿ, ದೊಡ್ಡದು ಉರಿ. ಉಪ್ಪು ಗಿಪ್ಪು ಏನು ಹಾಕಲಿಲ್ಲ ಈಗ ಹಾಕ್ಲಿಕ್ಕಿಲ್ಲ. ಮತ್ತೆ ಎಲ್ಲ ಒಟ್ಟಿಗೆ ಇದು ಮಾಡುವಾಗ ಉಪ್ಪು ಹಾಕ್ಕೊಳ್ಬೋದು. ಹಾಕಿದರೆ ಏನು ತೊಂದರೆ ಇಲ್ಲ. ಹಾಕಿದರೆ ಅದು ಹೌದು, ಬೇಗುವಾಗ ಸಹ ಹಾಕ್ಕೊಳ್ಬೋದು. ಬೇಯಲಿ ಅದು ಸರಿ. ಇದು ಬಿಂಬುಳಿಯಿಂದ ನಾವು ಈಗ ಉಪ್ಪಿನಕಾಯಿ ಎಲ್ಲ ಮಾಡ್ತೇವಲ್ಲ, ಉಪ್ಪಿನಕಾಯಿ ಸೂಪರ್ ಆಗ್ತದೆ. ಅದು ಸಹ ಏನು ನೀರು ಸೇರಿಸ್ಲಿಕ್ಕೆ ಏನಿಲ್ಲ. ಅದು ಕಟ್ಟಿಂಗ್ ಮಾಡೋದು. ಮತ್ತು ಕೆಲವು ಮೆಣಸು ಇದನ್ನೆಲ್ಲ ಹುರಿದು ಮಾಡಬೇಕು. ಒಂದು ಗಂಜಿಗಂತೂ ಸೂಪರ್ ಆಗುತ್ತಲ್ಲ. ಈ ಸೀಸನಲ್ಲಿ ಯಾವಾಗ ಬಿಂಬುಳಿ ಆಗ್ತದೆ ಆಗ ನಾವು ಮಾಡಬೇಕು, ಮಾಡ್ಕೊಳ್ಬೇಕಲ್ಲ. ಸರಿ, ಸೀಸನ್ ಟೈಮಲ್ಲಿ ನಾವು ಈ ಥರ ಎಲ್ಲ ಮನೇಲಿ ಇದ್ದರೆ ಮಾಡಿಕೊಂಡ್ರೆ ಚೆನ್ನಾಗಿ. ಈ ಬಿಂಬುಳಿಯನ್ನು ನೋಡಿ, ಈಗ ಬೇಯಿಸಿ ಮಾಡುವಾಗ ನಾವು ಹೆಚ್ಚಾಗಿ ಹಸಿ ಸಹ ಮಾಡಲಿಕ್ಕೆ ಆಗ್ತದೆ. ಇದೀಗ ಬೇಯಿಸಿ ಮಾಡ್ತಿದ್ದೇವೆಲ್ಲ. ಹಸಿ ಮಾಡೋ ಚಟ್ನಿ ಮಾಡುವಾಗ ಹಸಿಯನ್ನು ಗ್ರೀನ್ ಚಿಲ್ಲಿಸ್ ಮಾತ್ರ ಹಾಕಿ ಮಾಡ್ಬೋದು. ಹಸಿಯನ್ನು ಅದು ಸಹ ಮಾಡ್ಬೋದು. ನೋಡಿ ಆಲ್ಮೋಸ್ಟ್ ಸಾಕು. ಇದು ತುಂಬ ಬೇಯಬೇಕಂತ ಏನಿಲ್ಲ. ಸಾಧಾರಣ ನೋಡಿ ಕಲರ್ ಚೇಂಜ್ ಆದರೆ ಅದು ಬೇಯಿತಂತ ಹೇಳಿ ಅರ್ಥ. ಇಷ್ಟಾದರೆ ಸಾಕು. ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನೊಂದು ಇದಕ್ಕೆ ಹಾಕ್ಕೊಳ್ತೇನೆ. ಯಾಕೆ ಹೇಳಿದ್ರೆ ಬೇಗ ಸ್ವಲ್ಪ ನಮಗೆ ತಣ್ಣಗೆ ಆಗಬೇಕು ಹೇಳಿ. ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಪಕ್ಕ ತಣ್ಣಗೆ ಆಗ್ತದಲ್ಲ. ಇದೆ ಉಪ್ಪು ನಾನು ಅದಕ್ಕೆ ಹಾಕಲಿಲ್ಲ. ಈಗ ನಾವು ನೀರು ಮತ್ತು ಆ ಉಪ್ಪು ಆ ನೀರಿನಲ್ಲಿ ಉಳಿತದೆ ಅಲ್ಲ. ಈ ನೀರನ್ನು ಈಗ ನಾವು ಯೂಸ್ ಮಾಡ್ಕೊಳ್ಳೋದು ಯಾವುದಕ್ಕೆ ಬೇಕಿದ್ದರೆ ಗ್ರೈಂಡಿಂಗಿಗೆ. ಈ ಬಿಂಬುಳಿಯಲ್ಲಿ ಉಂಟಲ್ಲ ತುಂಬ ನೀರು ಬಿಡ್ತದೆ. ಹಾಗಾಗಿ ನಾವು ಆದಷ್ಟು ಗ್ರೈಂಡ್ ಮಾಡುವಾಗ, ಇಲ್ಲದೆ ಅದು ನಮಗೆ ನೀರು ಬೇಕು ಈಗ ಯೂಸ್ ಮಾಡಲಿಕ್ಕೆ. ಬಟ್ ಗ್ರೈಂಡ್ ಮಾಡುವಾಗ ತುಂಬ ನೀರು ಹಾಕಿದರೆ ಮಿಕ್ಸಿ ಹಾರ್ತದಲ್ಲ. ಹಾಗಾಗಿ ನಾವು ಇದು ಚೂರು ತಣ್ಣಗಾಗಲಿ. ಈಗ ತಣ್ಣಗಾಗುವಾಗ ನಾವೊಂದು ಮಿಕ್ಸಿ ಜಾರ್ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ನಿಮಗೆ ಖಾರ ತುಂಬ ಬೇಕಿದ್ರೆ ಹೆಚ್ಚು ಹಾಕೊಳ್ಬೋದು. ಹೌದು. ಈಗ ಇಷ್ಟು ಇದಕ್ಕೆ 2 ಒಣಮೆಣಸು, 2 ಕಾಯಿ ಮೆಣಸು ಹಾಕೊಳ್ತಿದ್ದೇನೆ. ಮತ್ತು ಇದಕ್ಕೆ ಹುಳಿ ಹಾಕ್ಲಿಕ್ಕಿಲ್ಲ. ಯಾಕೆ ಹೇಳಿದರೆ ಬೊಂಬುಳಿಯಲ್ಲಿ ಹುಳಿ ಉಂಟು. ಮೈನ್ ಇರೋದೇ ಹುಳಿಯಲ್ಲಿ. ಹೌದು. ಅದಕ್ಕೆ ವಾಪಸ್ ಹುಳಿ ಹಾಕಿದರೆ ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ ಒಂದು 2 ಬೆಳ್ಳುಳ್ಳಿ ಹಾಕೊಳ್ಳೋಣ. 2 ಬೆಳ್ಳುಳ್ಳಿ ಅಲ್ಲ. ಬೆಳ್ಳುಳ್ಳಿ, ಇನ್ನು ಸ್ವಲ್ಪ ಬೆಲ್ಲ. ಯಾಕೆ ಹೇಳಿದರೆ ಹುಳಿ ಜಾಸ್ತಿ ಇರುವ ಕಾರಣ ಬೆಲ್ಲ ಹಾಕೊಂಡ್ರೆ ಒಳ್ಳೆಯದಾಗ್ತದೆ. ಸ್ವೀಟ್ ತುಂಬ ಬೇಡದವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಈಗ ಇದನ್ನು ಇದಕ್ಕೆ ಹಾಕೊಳ್ಳೋಣ. ಬೇರೆ ನೀರು ಹಾಕ್ಕೊಳ್ತಾ ಇಲ್ಲ ನಾನು. ಇನ್ನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಕೊತ್ತಂಬರಿಯ ಸೊಪ್ಪು. ಇದೆಲ್ಲ ಆಪ್ಷನಲ್, ಹಾಕಿದರೆ ಒಳ್ಳೆಯದಾಗ್ತದೆ ಹೇಳಿ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳಿ. ಒಳ್ಳೆ ಫೈನಾಗಿ ಗ್ರೈಂಡ್ ಆಗಬೇಕು. ಓಕೆ. ಎಸ್, ತೆಂಗಿನಕಾಯಿ ಹಾಕಿದ ಕಣ. ಓಕೆ. ಕಲರ್ ಅಂತೂ ಸ್ವಲ್ಪ ಚೇಂಜ್ ಆಗಿದೆಲ್ಲ. ಹೌದು, ಕಲರ್ ಚೇಂಜ್ ಬಂತು ನೋಡಿ. ಹೌದು. ಈಗ ಇದಕ್ಕೆ ನಾವೇನು ಬೇಯಿಸಿದ್ದೇವೆ ಆ ನೀರನ್ನು ಹಾಕ್ಕೊಳ್ತಿದ್ದೇವೆ. ಬೇಯಿಸುವಾಗ ಯೂಸ್ ಮಾಡಿದ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀವಲ್ಲ. ಸ್ವಲ್ಪ ನೀರು ಮಾಡ್ತೀವಿ. ಕಲ್ಲಿನೆಲ್ಲ ಕಡ್ದು ಮಾಡ್ತಾರಲ್ಲ. ಹೌದು. ಕಲ್ಲನ್ನೆಲ್ಲ ಕ್ಲೀನ್ ಮಾಡುವಾಗ ಅದೇ ನೀರನ್ನು ಯೂಸ್ ಮಾಡ್ತೀವಿ.
ಇಷ್ಟು ತೆಳುವ. ಇನ್ನೀಗ ಒಂದು ಇದಕ್ಕೊಂದು ಒಗ್ಗರಣೆ. ಚಿಕ್ಕದಾಗಿ ಒಂದು ಒಗ್ಗರಣೆ ಬೇಕಲ್ಲ. ಇಲ್ಲಿ ಉಪ್ಪು ಎಲ್ಲ ನೋಡಿಕೊಳ್ಬೇಕು, ಉಪ್ಪು ಕರೆಕ್ಟ್ ಉಂಟಾ ಇಲ್ವಾ ಹೇಳಿ. ಓಕೆ, ಒಗ್ಗರಣೆಗೆ ಏನೇ ಇರಿಸ್ಕೊಳ್ಳೋಣ. ಒಗ್ಗರಣೆ ಸಿಂಪಲ್ ಒಗ್ಗರಣೆ. ಹೌದಾ? ಆಯಿಲ್ ತಗೊಂಡಿದ್ದೀರಾ? ಸ್ವಲ್ಪ ಎಣ್ಣೆ, ತುಂಬ ಸಹ ಬೇಡ, ಒಂದು ಚಮಚವೇ ಸಾಕು ಎಣ್ಣೆ. ಇದನ್ನು ಸ್ಕಿಪ್ ಸಹ ಮಾಡ್ಬೋದು ಬೇಡದವರು. ಈಗ ಜ್ವರ ಬಂದವರಿಗೆಲ್ಲ ಎಣ್ಣೆಯ ವಸ್ತು ಯೂಸ್ ಮಾಡಬಾರ್ದು ಹೇಳಿದರೆ ಇದು ಸ್ಕಿಪ್ ಮಾಡಿ ಖಾಲಿ ಇದರಲ್ಲಿ ಸಹ ಯೂಸ್ ಮಾಡಿ. ಇದಕ್ಕೆ ಇಲ್ಲಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಗ್ತದೆ, ಅಷ್ಟು ಹಾಕಿದರೆ ಆಗ್ತದೆ. ಹೌದು, ಇಲ್ಲದೆ ನಮಗೆ ಸ್ವಲ್ಪ ಬಾಯಿ ರುಚಿ ಹೆಚ್ಚು ಬೇಕು ಹೇಳಿದರೆ ಒಗ್ಗರಣೆ ಒಂದು ಯಾವಾಗಲೂ ಒಂದು ಚಟ್ನಿಗೆ ಒಂದು ಒಗ್ಗರಣೆ ಹೇಳಿದರೆ ಹೀಗೆ ಒಂದು ಸಣ್ಣದಾಗಿ ಹೆಚ್ಚಿಟ್ಟ ಒಂದು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಅದರೊಟ್ಟಿಗೆ ಕರಿಬೇವು, ಇಲ್ಲಿ ಬೇಕಿದ್ರೆ ಹಿಂಗನ್ನು ಸಹ ಯೂಸ್ ಮಾಡ್ಕೊಳ್ಬೋದು, ಹಿಂಗು ಬೇಕಿದ್ದವರು, ಅಥವಾ ಬೆಳ್ಳುಳ್ಳಿ, ಎರಡರಲ್ಲಿ ಒಂದು. ಎರಡನ್ನು ಸಹ ಒಟ್ಟಿಗೆ ಹಾಕುದಿಲ್ಲ, ಒಂದ ಬೆಳ್ಳುಳ್ಳಿ ಒಂದ ಹಿಂಗು. ಈಗ ಸಾಸಿವೆಯನ್ನು ಹಾಕೊಳ್ಳೋಣ. ಸಾಸಿವೆ ಒಡೆದು ಆದ ಮೇಲೆ ಆಫ್ ಮಾಡಿಕೊಂಡ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಯ್ತು, ಆಫ್ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲ ಹೊಡಿಲಿಕ್ಕೆ ಶುರು ಆಯಿತು. ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕೊಳ್ಳೋದು. ಒಗ್ಗರಣೆಯನ್ನು ಟ್ರಾನ್ಸ್ಫರ್ ಮಾಡೋದು. ಆಯ್ತಲ್ಲ, ರುಚಿಯಾದ ಹೌದು. ಇನ್ನೂ ಸಹ ನೀರು ಬೇಕಿದ್ದು, ನೀವು ಖಾಲಿ ಅನ್ನದೊಟ್ಟಿಗೆ ಊಟ ಮಾಡ್ತೀರಾದರೆ ಇದನ್ನು ನಾವು ನೀರು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸರ್ವ್ ಮಾಡೋಣ. ಬಿಂಬುಳಿ ನೋಡುವಾಗಲೇ ಕೆಲವರಿಗೆ ಬಾಯಲ್ಲಿ ನೀರು ಬರ್ತದಂತೆ. ಈಗ ಈ ಬಿಂಬುಳಿಯ ಚಟ್ನಿ ಅಂತೂ ಚಟ್ನಿ ಅಲ್ಲ, ಇದು ಗೊಜ್ಜು. ಚಟ್ನಿ ಹೇಳಿದೆ ಅಲ್ಲ ನಾನು, ಎಂತ ಡಿಫ್ರೆನ್ಸ್ ಹಾಕ್ಲಿಕ್ಕಿಲ್ಲ. ಬಟ್ ಇದು ನಮಗೆ ಅಂತ ಇದು ಪಕ್ಕ ಚಟ್ನಿ ಥರನೇ ಕಾಣ್ತದೆ. ಅಂದರೆ ಹಿಂದಿನವರದೆಲ್ಲ ಹೆಸರು ಒಂದಕ್ಕೆ, ಇದು ಹೀಗೆ ಆದರೆ ಹಾಗೆ, ಹಾಗೆ ಆದರೆ ಹೀಗೆ ಅಲ್ವಾ? ಅದರಲ್ಲಿ ಚೇಂಜ್ ಮಾಡಲಿಕ್ಕೆಲ್ಲ ಇಲ್ಲ, ಚೇಂಜ್ ಮಾಡಲಿಕ್ಕಿಲ್ಲ. ಅವರು ಹೇಗೆ ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಮಾಡೋದು. ಹಾಗಾದರೆ ಮಾತ್ರ ಅದು ಆರೋಗ್ಯಕ್ಕೆ ಕರೆಕ್ಟ್, ಅವರಿಗೆ ಗೊತ್ತಿರ್ತದೆ. ಸೈಂಟಿಫಿಕಲ್ ರೀಸನ್ ಇರ್ತದೆ ಅಂತ ಅದಕ್ಕೆ, ಅವರು ಮಾಡಿದಂಥ ಅಡಿಗೆಗೆ ಹಿಂದಿನವರು. ಹಾಗಾಗಿ ನಾವು ಅದನ್ನೇ ಅನುಸರಿಸಿಕೊಂಡು ಹೋಗಬೇಕು. ಓಕೆ, ಈಗ ಸ್ಪೆಷಲಾಗಿ ಬಿಂಬುಳಿಯ ಗೊಜ್ಜು ರೆಡಿ ಆಗಿದೆ. ಇದು ನೀವು ಊಟ ಜೊತೆಗೆ ತಗೊಳ್ಬೋದು, ಇಲ್ಲಾಂದರೆ ಈಗ ರೊಟ್ಟಿ ಏನು ಮಾಡಿ ರೊಟ್ಟಿ ಇಡ್ಲಿ ಒಟ್ಟಿಗೆ ತಿನ್ನಿಗೆ ಒಳ್ಳೆ ಆಗ್ತದೆ, ನೀರು ದೋಸೆ ಸಹ ಒಳ್ಳೆ ಆಗ್ತದೆ, ಯಾವುದಕ್ಕೆ ಸಹ ಸೈ. ಓಕೆ, ಟೇಸ್ಟ್ ನೋಡಲಾಗಿದೆ ಈಗ. ಓಕೆ, ಇದನ್ನೆಲ್ಲ ಸಾಕಾಗುವಂತಹ ಬಿಂಬುಳಿಯ ಗೊಜ್ಜು ಅಂತೂ ರೆಡಿ ಮಾಡಿಕೊಡ್ತಾರೆ. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಬಿಂಬುಳಿ ಗೊಜ್ಜು ತಯಾರಿಸುವ ವಿಧಾನ. ಮೊದಲಿಗೆ 4 ರಿಂದ 5 ಬಿಂಬುಳಿಯನ್ನು ನೀರಿನಲ್ಲಿ ಬೇಯಿಸಿಕೊಳ್ಳಿ. ನಂತರ 4 ರಿಂದ 5 ಒಣಮೆಣಸು, 2 ಹಸಿಮೆಣಸು, ಅರ್ಧ ಕಪ್ ತೆಂಗಿನ ತುರಿ, 3 ಎಸಳು ಬೆಳ್ಳುಳ್ಳಿ, ಬೆಲ್ಲ ಚೂರು, ಬೇಯಿಸಿದ ಬಿಂಬುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ ಸಿಡಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಬಿಂಬುಳಿ ಗೊಜ್ಜು ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ರೊಟ್ಟಿ ತಗೊಳ್ಳೋಣ, ನೋಡಿ ಹೇಗೆ ನಿಮಗೆ ಖುಷಿ ಆಗ್ತದ ಹೇಗೆ ಅಂತ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಯಾವ್ದು ಹೇಳಿದ್ರಿ ನೀವು? ಓಟ್ಸ್ ರೊಟ್ಟಿ ಮತ್ತು ಸ್ವೀಟ್ ಪೊಟೆಟೊ, ಎಳ್ಳುಂಟು, ವೆಜಿಟೇಬಲ್ಸ್ ಉಂಟು. ಹೌದು, ಹೇಗೆ ಉಂಟು? ಚೆನ್ನಾಗುಂಟು. ನಾನು ಅಂದ್ಕೊಂಡೆ ಸ್ವಲ್ಪ ಗಟ್ಟಿ ಇರ್ಬೋದು ಅಂತ. ಸ್ಮೂತ್ ಆಗಿ ಚೆನ್ನಾಗುಂಟು. ಹಾಗೆ ನೀವು ಎಳ್ಳು ಎಲ್ಲ ಹಾಕಿದ್ರಲ್ಲ, ಹಾಗಾಗಿ ಅದರ ಪರಿಮಳ ಕೂಡ ಹಾಗೆ ಚೆನ್ನಾಗಿರುತ್ತೆ. ಮತ್ತು ನೀವು ಆವಾಗಲೇ ಹೇಳಿದ್ರಿ ಏನು ಖಾರ ಸ್ವಲ್ಪ ಮೆಣಸು, ನಾವು ಇಡೀ ಮೆಣಸು ಕೂಡ ಹಾಕಿದ್ವಿ ಅಲ್ಲ, ಹಾಗಾಗಿ ಮೆಣಸು ಎಲ್ಲ ಖಾರ ಎಲ್ಲ ಕರೆಕ್ಟಾಗಿ ಸಿಗ್ತಾ ಉಂಟು. ಜೊತೆಗೆ ಬೇಕಿದ್ರೆ ನಾವು ಇದರೊಟ್ಟಿಗೆ ಸಹ ಮಿಕ್ಸ್ ಮಾಡಿ ತಿನ್ಬೋದು, ತಗೊಳ್ಬೋದಲ್ಲ. ಅದಕ್ಕಿಂತ ಮೊದಲು ಇದು ಖಾಲಿ ಒಂಚೂರು ತೆಗೆದುಕೊಂಡು ನೋಡಿ ಹೇಗೆ ನೋಡಿದರೆ ಚೆನ್ನಾಗಿರುತ್ತೆ. ಇದು ಗಮ್ಮತ್ತಂದ್ರೆ ಖರ ಸ್ವೀಟ್ ಆಗಿ ಬಿಂಬುಳಿಯ ಒಂದು ಏನು ಹುಳಿಯ ಅಂಶ ಚೆನ್ನಾಗಿತ್ತು. ವೈಟ್ ರೈಸಿಗೆ ಸಹ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ. ಚಟ್ನಿ ಆಗಿ ಉಂಟು, ಈಗ ಚಟ್ನಿ ಆಗಿ ಕಾಣ್ತದೆ. ಇಲ್ಲ, ನೀವು ಹೇಳಿದಾಗೆ ಗೊಜ್ಜು ಥರನೇ ಬಂದಿದೆ. ಬೆಲ್ಲ ಹಾಕಿದ ಕಾರಣ ಸ್ವೀಟ್ ಅಂತೂ ಚೆನ್ನಾಗಿ ಸಿಗ್ತಾ ಉಂಟು. ಗಮನ ಉಂಟು. ನಾವು ಬಿಂಬುಳಿಯಿಂದ ಕೂಡ ಈ ಥರ ಒಂದು ಗೊಜ್ಜು ಮಾಡೋದು ಅಂತ. ಬಿಂಬುಳಿಯಿಂದ ಅನೇಕ ಬಗೆಯ ಖಾದ್ಯಗಳನ್ನು ತಯಾರಿಸ್ತಾರೆ. ಹೌದು.
ಓಕೆ, 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗನ್ನಿಸ್ತು ನಿಮಗೆ? ಖುಷಿ ಅನ್ಸಲ್ಲ? ನಿಮ್ಮ ಟಿವಿಗೆ ಬರೋದು ಹೇಳಿದ್ರೆ, ನಮ್ಮ ಟಿವಿಗೆ ಬರೋದು ಹೇಳಿದ್ರೆ ನಮಗೆ ತುಂಬಾ ಯಾವಾಗಲೂ ಖುಷಿ ಅಲ್ವಾ? ಹೌದು, ನೀವು ಕೂಡ ಈ ಥರದ್ದು ಸ್ಪೆಷಲ್ ಆಗಿ ಅಡುಗೆ ಮಾಡಿಕೊಡೋ ನಮಗೆ ಕೂಡ ಖುಷಿ. ಹಾಗಾಗಿ ನೀವು ಸಹ ಆರೋಗ್ಯಭರಿತ ಆಹಾರಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಹಾಗೆ ನಾವು ಹುಡುಕಿ ಯಾವುದು ಆರೋಗ್ಯಭರಿತವಾಗಿ ಉಂಟು ನಮ್ಮ ವೀಕ್ಷಕರಿಗೆ ಬೇಕಲ್ಲ. ಈಗ ಎಲ್ಲ ಆರೋಗ್ಯಭರಿತವಾದ ಆಹಾರಗಳನ್ನೇ ಹುಡುಕುವುದೆಲ್ಲರು, ಹಾಗಾಗಿ ಅಂಥದನ್ನೇ ನಮ್ಮ ಟಿವಿಗೆ ನಾವು ತಂದು ತೋರಿಸ್ತೀವಿ. ಹೌದು, ನಮಗೆ ಕೂಡ ಅದೇ ಖುಷಿ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡಬೇಕು. ನಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ಕಲಸಾರ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಇದನ್ನೆಲ್ಲ ನಾನು ಸಾಗದಿರುವಂತಹ ಸ್ಪೆಷಲ್ ಆದಂತಹ ರೊಟ್ಟಿ ಮತ್ತು ಇದೊಂದು ಸ್ಪೆಷಲ್ ಆಗಿ ಬಿಂಬುಳಿಯ ಗುಜ್ಜು 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಐತಿಹಾಸಿಕ ಇಲ್ಲಿ ನಿಲ್ತಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.